ಪಡುಬಿದ್ರಿ ಕಾಡಿಪಟ್ನ ಪ್ರದೇಶದ ಕಡಲು ಕೊರೆತ ತೀವ್ರಗೊಂಡಿದ್ದು, ಈ ಪ್ರದೇಶದಲ್ಲಿ ಹತ್ತಾರು ತೆಂಗಿನ ಮರಗಳು ಸಹಿತ ಪ್ರವಾಸೋದ್ಯಮ ಇಲಾಖೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ಕಾಮಗಾರಿ ಕಡಲ ಒಡಲು ಸೇರಲು ಸನ್ನದ್ಧವಾಗಿದೆ. ಸ್ಥಳೀಯರ ಮಾತಿನ ಪ್ರಕಾರ ತಡೆಗೋಡೆ ನಿರ್ಮಾಣ ಪ್ರದೇಶದ ತೀರದಲ್ಲಿ ಕಡಲು ಕೊರೆತ ಸರ್ವೇ ಸಾಮಾನ್ಯ. ಇದೀಗ ಪಕ್ಕದಲ್ಲಿ ಬಂಡೆಕಲ್ಲುಗಳಿಂದ ತಡೆಗೋಡೆ ನಿರ್ಮಾಣವಾಗಿದ್ದು, ಈ ಭಾಗದಲ್ಲೂ ತಡೆಗೋಡೆ ನಿರ್ಮಿಸುವಂತೆ ಈ ಭಾಗದ ಶಾಸಕರ ಗಮನಕ್ಕೆ ತರಲಾಗಿದೆ. ಇಲ್ಲಿ ತಡೆಗೋಡೆ ನಿರ್ಮಾಣ ವಿಳಂಬವಾದರೆ ಬಹಳಷ್ಟು ನಷ್ಟ ಸಂಭವಿಸುವ ಸಾಧ್ಯತೆ ಇದೆ ಎನ್ನುತ್ತಾರೆ. ಅದರಲ್ಲೂ ನಾಳೆ ದಿನ ಹುಣ್ಣಿಮೆಯಾದ ಕಾರಣ ಕಡಲು ಮತ್ತಷ್ಟು ಬಿರುಸುಗೊಳ್ಳುತ್ತಿದ್ದು, ಈ ಭಾಗದ ಬಹುತೇಕ ತೆಂಗಿನ ಮರಗಳು ಕಡಲ ಪಾಲಾಗಲಿದೆ ಎನ್ನುತ್ತಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಶಿಕಾಂತ್ ಪಡುಬಿದ್ರಿ ಅವರು. ಪಡುಬಿದ್ರಿ ನಮ್ಮ ಕಾಡಿಪಟ್ಟಣದ ಬೀಚ್ ಬಳಿಯ ಈ ಒಂದು ಸಮುದ್ರ ಕೊರೆತ ನಮಗೆ ಕಾಣ್ತಿದೆ. ಒಂದು 400 ಮೀಟರ್ ತಡೆಗೋಡೆಯನ್ನು ನಿರ್ಮಿಸಿದಂಥ ಬದಿಯಲ್ಲಿ ಈ ಕಡಲಿಗೆ ಯಾವಾಗ ನಾವು ತಡೆಗೋಡೆಯನ್ನು ನಿರ್ಮಿಸ್ತೇವೋ ಅದರ ಬದಿಯದ್ದನ್ನು ಆ ಸಮುದ್ರ ಕೊರೆಯುವುದು ಸಹಜವಾದ ಒಂದು ಪ್ರಕ್ರಿಯೆ. ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಡಳಿತ ಏನು ಕಲ್ಲಾಗಿದೆ ಅದನ್ನು ಮುಂದುವರೆದ ಭಾಗವಾಗಿ ಇನ್ನೂ ಸಹ ಕಲ್ಲನ್ನು ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಮಾನ್ಯ ಶಾಸಕರ ಹತ್ರ ನಾವು ಮುಂಚಿತವಾಗಿ ತಿಳಿಸಿದ್ದೇವೆ. ಈ ಸಲ ನಾವು ಇಲ್ಲಿ ಕಲ್ಲು ಹಾಕಿದ ಸಂದರ್ಭದಲ್ಲಿ ಎರಡೂ ಭಾಗದಲ್ಲಿ ಸಹ ಕೊರೆತಾಗುವ ಸಂಭವ ಇದೆ. ಅದಕ್ಕೆ ತುರ್ತಾಗಿ ಕಲ್ಲನ್ನು ಹಾಕುವಂಥ ಯೋಜನೆಯನ್ನು ಹಾಕಬೇಕು ಎನ್ನುವ ವಿಚಾರವನ್ನು ನಾವು ಇದಕ್ಕಿಂತ ಮುಂಚೆ ಶಾಸಕರಿಗೆ ತಿಳಿಸಿದ್ದೇವೆ. ಆದ ಕಾರಣ ಇವತ್ತು ನಮ್ಮ ಈ ಒಂದು ಭಾಗದಲ್ಲಿ ಏನು ಕೊರೆತಾಗ್ತಿದೆ ಅದನ್ನು ಆದಷ್ಟು ಸದ್ಯದ ಮಟ್ಟಿಗೆ ಆ ತಾತ್ಕಾಲಿಕ ಒಂದು ಕಲ್ಲನ್ನು ಹಾಕುವ ಯೋಜನೆಯನ್ನು ಹಾಕಬೇಕೆನ್ನುವ ಒಂದು ವಿಚಾರದ ಬಗ್ಗೆ ಶಾಸಕರ ಹತ್ರ ಮನವಿಯನ್ನು ಮಾಡಿ ಶೀಘ್ರದಲ್ಲೇ ಇದನ್ನು ಕಲ್ಲು ಹಾಕುವ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಇನ್ನೂ ಸಹ ನಮ್ಮ ಆಚೆಯ ಕಾಡಿಪಟ್ಟಣ ಭಾಗದಲ್ಲಿ ಇನ್ನೂ ಸಹ ಅದೇ ಕಲ್ಲು ಹಾಕಿದಂಥ ಬದಿಯಲ್ಲಿ ಅದು ಕೊರೆತ ಆಗ್ತಾ ಉಂಟು.